ಸೊಲ್ಮೆಲು ನಮಕುಟ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ನಾರಾಯಣ ಗುರುಕ್ಲನ ಸಂದೇಶ ನಮ ತೆರೆಯೋಡು ಪಂಡದಂಡ ಸುರುಕು ದಾಮೋದರ ಆರ್ ಸುವರ್ಣರೇನ ನೆಂಪು ಮಲ್ತುನೊಡೊಂದು ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಪಂತೆರ ಕುಡ್ಲದ ನಾರಾಯಣ ಗುರು ಬರವು ಸಂಸ್ಥೆಲೆಡ್ ನಡೆದಿನ ಗುರು ಜಯಂತಿ ಕಾರ್ಯಕ್ರಮಟು ಆರು ಪಾತಿರಿಯರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕುಡ್ಲಬಕ ನಾರಾಯಣಗುರು ವಿದ್ಯಾಸಂಸ್ಥೆಯಲು ಕುದ್ರೋಳಿದ ಒಟ್ಟು ಸಿರಿಗೇಡು ಗುರುವಾರ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151ನೇ ವರ್ಷದ ಜನ್ಮದಿನಾಚರಣೆ ಬರವು ಸಂಸ್ಥೆದ ದಾಮೋದರ ಸುವರ್ಣ ಸಭಾಂಗಣ ನಡೆತಂಡ ಸಭಾಲೆ ಸರ್ದು ದುಂಬತ್ತ ನಾರಾಯಣಗುರು ಕಾಲೇಜಿದ ಬರವು ಕಲ್ಪನಕ್ಲು ಭಜನೆ ಪಂಡದು ಗುರು ಪೂಜೆ ಮಲ್ತೆರ ಅಖಿಲ ಭಾರತ ಬಿರುವಿರ ಸಂಘಬಕ ನಾರಾಯಣ ಗುರು ಬರವು ಸಂಸ್ಥೆಲನ ಗುರುಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮಿಡ್ ನಡೆತಿನ ಸಭಾಲೇಚಡ್ ಮಲ್ಲಪಿನ್ನಿರ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಪಾತ್ರ ನಾರಾಯಣ ಗುರುಕ್ಲನ ಸಂದೇಶ ನಮ್ಮ ತೆರೆಯುಡೊಂದಾಂಡ ಸುರುಕು ದಾಮೋದರ ಸುವರ್ಣರೇ ನಂಬು ಮಲ್ತುನಡು ಸಮಾಜದ ಸಂಘಟನೆಗೆ ಒಂದು ಶಕ್ತಿ ಕೊಡ್ದಿತ್ತಂಡ ಅವು ದಾಮೋದರ ಸುವರ್ಣರೆಂದು ಪಂಡಿರ ನಾವು ಯೋಚನೆ ಮಾಡಬೇಕಾದ್ರೆ ಇವತ್ತಿನ ಅಧ್ಯಯನ ಅಲ್ಲ, ನಾವು ಯೋಚನೆ ಮಾಡಬೇಕಾದ್ರೆ ಇವತ್ತಿನ ದಿನಗಳಲ್ಲಿ ನಾರಾಯಣ ಗುರುಗಳ ಪೂಜೆಯ ಬಗ್ಗೆ ಅಲ್ಲ. ನಾವು ಯೋಚನೆ ಮಾಡಬೇಕಾದ್ದು ನಾರಾಯಣ ಗುರುಗಳು ಯಾವ ಸಂದಿಗ್ಧ ಸಮಯದಲ್ಲಿ ಸಮಾಜದ ಜಾಗೃತಿಯನ್ನ ಮಾಡಿದ್ರು, ಯಾವ ಸಂದಿಗ್ಧ ಕಾಲದಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಸಮಾಜಕ್ಕೆ ದಿಗ್ದರ್ಶನ ನೀಡಿದರು, ಯಾವ ಕಾಲಘಟ್ಟದಲ್ಲಿ ನಾರಾಯಣ ಗುರುಗಳು ಸಾಧನೆ ಮತ್ತು ಕ್ರಾಂತಿಯನ್ನ ಮಾಡಿದರು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾಕೆ ಉಲ್ಲೇಖ ಮಾಡಿದೆ? ಯಾವ ಕಾಲಘಟ್ಟದಲ್ಲಿ ಶಿಕ್ಷಣವನ್ನೇ ಕಾಣದೇ ಇರತಕ್ಕಂಥ ಸಮಾಜ, ಅಸ್ಪೃಶ್ಯತೆಯ ಅಡಿಯಲ್ಲಿ ದೇವರುಗಳನ್ನೇ ಕಾಣದೇ ಇರತಕ್ಕಂಥ ಸಮಾಜಗಳು, ಮತ್ತು ಯಾವ ಕಾಲಘಟ್ಟದಲ್ಲಿ ಬ್ರಿಟಿಷರ ಕಾಲಚಕ್ರದ ಒಳಗಡೆ ಗುಲಾಮಗಿರಿಯಲ್ಲಿರ್ತಕ್ಕಂಥ ದೇಶದಲ್ಲಿ ನಾರಾಯಣ ಗುರುಗಳು ಮಾಡಿರ್ತಕ್ಕಂಥ ಸಾಧನೆ ಇದೆಯಲ್ಲ, ಇವತ್ತು ನಾವು ಪಠ್ಯವಾಗಿ ಸ್ವೀಕಾರ ಮಾಡ್ತೀವಿ. ಆ ಕಾಲಘಟ್ಟಗಳನ್ನ ನೆನಪು ಮಾಡಬೇಕು. ಅದಕ್ಕೋಸ್ಕರ ನಾರಾಯಣ ಗುರುಗಳು ಶ್ರೇಷ್ಠರಾಗಿದ್ದಾರೆ. ಅದಕ್ಕೋಸ್ಕರ ನಾರಾಯಣ ಗುರುಗಳ ಚಿಂತನೆಗಳು ಇವತ್ತು ಸತ್ಯ ಆಗಿದೆ. ಶಾಸಕರು ವೇದವ್ಯಾಸ ಕಾಮತ್ ವೆನ್ಯರಾದ ಪಾಲ್ದಿತ್ತೊಂದು ಎಡ್ಡಿಪ್ಪು ಬೇಕಿರ ಗುರುಗಳ ಸಂದೇಶವನ್ನ ನಮ್ಮ ಜೀವನದಲ್ಲಿ ಅದನ್ನ ಪ್ರೇರಣಾದಾಯಕವಾಗಿ ಅನುಷ್ಠಾನ ಮಾಡುವಂತಹ ಪ್ರಯತ್ನ. ಒಂದು ವ್ಯಕ್ತಿ ಹುಟ್ಟುವಾಗ ಅವರು ಈ ರೀತಿಯಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಪ್ರಾರಂಭದ ದಿನಗಳಲ್ಲಿ ಆ ವ್ಯಕ್ತಿಗೂ ಗೊತ್ತಿರಲ್ಲ. ಜೀವನದಲ್ಲಿ ಅವರು ಹೋಗುವಂತ ದಾರಿ ಮತ್ತು ಅದನ್ನ ಅನುಷ್ಠಾನ ಮಾಡಿದಂತ ವಿಚಾರಗಳು ನಮ್ಮ ನಂತರದ ದಿನಗಳಲ್ಲಿ ಕೂಡ ಅದನ್ನು ನಿರಂತರವಾಗಿ ನೆನಪಿಸಿಕೊಳ್ಳುವಂತ, ನಿರಂತರವಾಗಿ ಅದನ್ನು ನಾವು ಮನದಲ್ಲಿ ಬಿಟ್ಟುಕೊಳ್ಳುವಂತ ಒಂದು ವಿಚಾರಗಳು ಇರುತ್ತೆ. ರೇಣುಕಾ ಟೀಚರ್ ಕಣಿಯೂರು ಗುರು ಸಂದೇಶ ಕುರಿಯರ ನವೀನ್ ಚಂದ್ರ ಡಿ ಸುವರ್ಣ ಗುರುಕಾರ್ಮೆದ ಪಾತೆರ ಪಂಡದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಸಂದೇಶನು ಮಾತೆರ್ಲ ಪಾಲನೆ ಮಲ್ಪಡೊಂದು ಬರವು ಕಲ್ಪನಕ್ಲಿಗೆ ಎಡ್ಡೆ ಪಾತೆರ ಪಂಡ್ಯರ ಸಂಘದ ಪದಾಧಿಕಾರುಲು ಸದಸ್ಯರು ಬರವು ಕಲ್ಪನಕ್ಲು ಸಂಸ್ಥೆಡ್ ಕರ್ತವ್ಯಡುಪ್ಪನ ಮಾತೆರ್ಲ ಪಾಲ್ದಿಟ್ಟುಂಡ್ಯರ ಉಪನ್ಯಾಸಕರ ಕೇಶವ ಬಂಗ್ಯರ ಕಾರ್ಯಕ್ರಮ ಸುಧಾರ್ತೆ ಕುರಿಯರ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನದ ಅನುಷ್ಠಾನ ಕಾರ್ಯಕ್ರಮ ಬುಧವಾರ ಒಡಿಪದ ಮಿಷನ್ ಕಾಂಪೌಂಡ್ ದ ಬಾಸೆಲ್ ಮಿಷನರಿ ಮೆಮೋರಿಯಲ್ ಆಡಿಟೋರಿಯಂ ನಡೆತಂಡ. ಕರ್ನಾಟಕ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನದ ಅನುಷ್ಠಾನ ಕಾರ್ಯಕ್ರಮ ಬುಧವಾರ ಒಡಿಪದ ಮಿಷನ್ ಕಾಂಪೌಂಡ್ ದ ಬಾಸೆಲ್ ಮಿಷನರಿ ಮೆಮೋರಿಯಲ್ ಆಡಿಟೋರಿಯಂ ನಡೆತಂಡ. ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಈ ಪೊರ್ತುಡು ಸುದ್ದಿ ಮಾಧ್ಯಮದ ಕ್ರೀಡ ಪಾತ್ರದ ಜಿಲ್ಲೆದ ಜನಕುಲೆಂದೆತ ಪ್ರಯೋಜನ ಪಡೆವನುಡೊಂದು ಪಂಡ್ಯರ ಒಂದುವೇ ಪೊರ್ತುಡು ಯೋಜನದ ಫಲದೆ ತೊನ್ನಕ್ಲು ಅಕ್ಲಿನ ಅಭಿಪ್ರಾಯಲೆನ್ ತೆರಿಪಾಯರ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯತೋವನ್ನ ಅಧಿಕಾರಿ ಪ್ರಸನ್ನ ಕುಮಾರ್, ಶಾಸಕರಾಯನ ಯಶಪಾಲ ಎ ಸುವರ್ಣ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರೈತರಿಗೆ ಕೃಷಿ ಹಾನಿಯಾಗಿರೋ ಬಗ್ಗೆ ನಾವು ಈಗಾಗಲೇ ಏನು ಅದನ್ನು ಅಪ್ಲೋಡ್ ಪರಿಹಾರ ಸಾಫ್ಟ್ವೇರಲ್ಲಿ ಮಾಡಿದ್ದೇವೆ. ಕೆಲವರಿಗೆ ಈಗಾಗಲೇ ಪರಿಹಾರ ಕೂಡ ಅವರ ಅಕೌಂಟಿಗೆ ಜಮೆ ಆಗಿದೆ. ಅದನ್ನು ಕೂಡ ಜಮೆ ಮಾಡುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಈಗಾಗಲೇ 4ನೇ ಕಂತು ಈಗ ಬಿಡುಗಡೆಯಾಗಿದೆ. ಅವರಿಗೆ ಅಷ್ಟನ್ನು ಕೂಡ ಅವರ ಅಕೌಂಟ್ಗಳಿಗೆ ನೇರವಾಗಿ ಪಾವತಿಯಾಗಿದೆ. ಈ ಯೋಜನೆಯು ಬಡ ಮಹಿಳೆಯರಿಗೆ ಉತ್ತಮವಾದ ಯೋಜನೆ. ಅವಳ ಕಷ್ಟಕ್ಕೆ ತುಂಬ ಅನುಕೂಲವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆಯೇ ಈ ಯೋಜನೆಯನ್ನು
ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೆ ನಮ್ಮ ಆರೋಗ್ಯದ ಒಂದು ಸಮಸ್ಯೆಗಾಗಿ ಹಾಗೆಯೇ ಮನೆಯ ದಿನಬಳಕೆ ವಸ್ತುಗಳ ಖರೀದಿಗಾಗಿ ನಾನು ಉಪಯೋಗ ಮಾಡಿಕೊಳ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲ ಮಹಿಳೆಯರಿಗೂ ತುಂಬ ಅನುಕೂಲವಾಗಿದೆ. ಪ್ರತಿ ತಿಂಗಳ ಸಣ್ಣ ಪುಟ್ಟ ಖರ್ಚು ಅಥವಾ ಔಷಧಿಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಳ್ಳೆಯ ಅನುಕೂಲವಾಗಿದೆ. ಈ ಯೋಜನೆಯಿಂದ ಎಲ್ಲರಿಗೂ ಒಳ್ಳೆಯದೇ ಆಗಿದೆ. ಇದನ್ನು ತಂದ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೇವೆ. ಕುಡ್ಲದ ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದನೆಲೆಟ್ಟು ಉಚ್ಚಿಲ ಮೊಗವೀರ ಮಹಾಜನ ಸಂಘದ ನಿರ್ದೇಶನದಂಚ ಕಡಲ ಪೂಜೆಯನ್ನು ಒಂಜೇ ದಿನ ಆಚರಣೆ ಮಲ್ಪರೆ ನಿಘಂಟ್ ಮಲ್ತದು ಬುಧಾರ ಕಡಲ ಪೂಜೆ ಮಲ್ತೆರ. ಕುಡ್ಲದ ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದನೆಲೆಟ್ ಉಚ್ಚಿಲ ಮೊಗವೀರ ಮಹಾಜನ ಸಂಘದ ನಿರ್ದೇಶನದಂಚ ಕಡಲ ಪೂಜೆಯನ್ನು ಒಂಜೇ ದಿನ ಆಚರಣೆ ಮಲ್ಪರೆ ನಿಘಂಟು ಮಲ್ತದ ಕಡಲ ಪೂಜೆ ಮಲ್ತೆರ. ತಣ್ಣೀರ್ಬಾವಿ ಕಡಲ ಬರಿಟ್ ಕಡಲ ರಾಜಗ್ ಪೇರ್ ಮೈತೆರ. ಮೊಗವೀರ ಸಮಾಜದ ಪ್ರತಿಯೊಂಜಿ ಗ್ರಾಮದ ಗುರುಕಾರ್ಯರು ಪದಾಧಿಕಾರಿಲು ಕದ್ರ ಜೋಗಿ ಮಠದ ಅರಸರು ಶ್ರೀ ನಿರ್ಮಲಾನಾಥಜಿ ಇತದ ಭಜನೆ ಪ್ರಾರ್ಥನೆ ನಡಪಾಯರ. ತಣ್ಣೀರ್ಬಾವಿ ಕಡಲ ಬರಿಟ್ ಕಡಲಗ್ ಪೇರ್ ಮೈತದ ತಾರಾಯಿ ಪಾಡಿಯರ. ಉಚ್ಚಿಲ ಮಹಾಜನ ಸಂಘದ ಉಷಾರಾಣಿ ಬೋಳೂರು ಜಪ್ಪು ಗ್ರಾಮದ ಸಮಾಜದ ಪ್ರತಿಯೊರಿ ಸದಸ್ಯಲ ಪಾಲ್ಗೊಂಡಿರ. ಸೋನ ತಿಂಗೊಲ್ದ ಪುಣ್ಣಮೆಗೆ ವರ್ಷಲ ಕಡಲಗ್ ಪೇರ್ ಮೈತದ ವರ್ಷಲ ಮೀನುಗಾರಿಕೆ ಓವೆ ವಿಘ್ನದಾಂತೆ ನಡಪಡಂದ ಈ ಕಾರ್ಯಕ್ರಮದಿದ್ದ ಕಡಲ ರಾಜನ ಸುಗಿತೊನ್ವೇರ. ಜೋಗಿ ಅರಸು ಶ್ರೀ ನಿರ್ಮಲಾನಾಥಜಿ ಆಶೀರ್ವಚನ ಕೊಡ್ದು ಮಾತಾ ಮೀನುಗಾರರಿಗೆ ಎಡ್ಡೆಗು ಬಯಕೆಯರ. जिन्होंने हर साल इसी दिन, आज के दिन को समुद्र पूजा अभी तक चली आ रही है। ये प्राचीन परंपरा महत्वपूर्ण है। यहाँ से योगेश्वर मठ का सीधा और शानदार रिश्ता जुड़ा हुआ है, जो राजा को यहाँ लाकर उनको उपस्थिति में ये भक्त लोग पूजा पाठ आदि करते हैं, जिससे इनको सर्व गुण, सर्व धन,
सर्व संपदा प्राप्त होती है, इसी से अपना जीवन निर्वाह चलता है। ऐसे ही प्रथा सदा चली रहे, यही हमारी भगवान से प्रार्थना है। ಕುಟ್ಲದ ಕುದ್ರೋಳಿಡ್ ಶ್ರೀ ಗೋಕರ್ಣನಾಥ ದೇವಸ್ಥಾನ ತಾಪನೆ ಮಲ್ದಿನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151 ವರ್ಷದ ಜನ್ಮದಿನಾಚರಣೆದ ಕಾರ್ಯಕ್ರಮ ಗುರುವಾರ ಕ್ಷೇತ್ರಡು ಇಡೀ ದಿನ ನಡೆತಂಡು. ಬರವಡ್ದು ಸ್ವತಂತ್ರರಾಲೆ ಸಂಘಟನೆ ಹಿಡಿದು ಗಟ್ಟಿಮುಟ್ಟ ಆಲೆ ಪನ್ಪನ ಸಂದೇಶ ಕೊಡ್ದು ಐತಂಚನೆ ಸಾಧನೆ ಮಲ್ತದ ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವರ ಪನ್ಪನ ಪರಮ ಸತ್ಯನು ಲೋಕೋಗು ಸಾರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಸಮಾಜದ ಸುಧಾರಕರ ಕೇರಳೊಡ್ದು ಕುಡ್ಲಗ ಬತ್ತಿನ ನಾರಾಯಣ ಗುರುಕುಲು ಕುದ್ರೋಳಿಡ್ ಶ್ರೀ ಗೋಕರ್ಣನಾಥ ದೇವರನ್ನು ಪ್ರತಿಷ್ಠೆ ಮಲ್ತದ ದೇವಸ್ಥಾನದ ತಾಪನೆಗೆ ಕಾರಣ ಆಯ್ನಾರು. ಅರೆನ 151 ವರ್ಷದ ಜನ್ಮದಿನಾಚರಣೆ ಗುರುವಾರ ಕ್ಷೇತ್ರಡು ಇಡೀ ದಿನ ನಡೆತೊಂದುಂಡು. ಕಾಣಿ ಭಜನಾ ಕಾರ್ಯಕ್ರಮ ನಡಪಾದ ನಾರಾಯಣ ಗುರುಕ್ಲೆಗೆ ವಿಶೇಷ ಮಹಾಪೂಜೆ ಮಲ್ತೇರ. ಕ್ಷೇತ್ರಾಡಳಿತ ಮಂಡಳಿ ಗುರುಕಾರ್ಯರು ಎಚ್.ಎಸ್. ಸಾಯಿರಾಮ್, ಒತ್ತು ಗುರುಕಾರ್ದಿ ಊರ್ಮಿಳ ರಮೇಶ್ ಕುಮಾರ್, ಶೇಖರ ಪೂಜಾರಿ ಸೇರಿನಂಚ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಬಕ ಭಕ್ತರಿದ್ದದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಇಂಬು ನಟ್ಟೊಂಡೆರ. ಕರ್ನಾಟಕ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನ ದೂರ್ಲಿಗೆ ತುರ್ತು ಗಮನ ಕೊರಿಯರೆ ಅನುಕೂಲ ಆಪನಂಚ 112 ERSS ಫೋನ್ ಸೌಕರ್ಯನು ಪೊಲಬ್ ಮಲ್ತದ ಇತ್ತೆ ಐತ ಪ್ರಚಾರಗಾದ ಜಾಗೃತಿ ಅಭಿಯಾನ ದಿವೊಂದುಂಡು. ಕರ್ನಾಟಕ ಪೊಲೀಸ್ ಇಲಾಖೆ ಸಾರ್ವಜನಿಕರನ್ನ ದೂರ್ಲಿಗೆ ತುರ್ತು ಗಮನ ಕೊರಿಯರೆ ಅನುಕೂಲ ಆಪನಂಚ 112 ERSS ಫೋನ್ ಸೌಕರ್ಯನು ಪೊಲಬ್ ಮಲ್ತದ ಇತ್ತೆ ಐತ ಪ್ರಚಾರಗಾದ ಜಾಗೃತಿ ಅಭಿಯಾನ ದಿವೊಂದುಂಡು. ERSS ಪಂಡ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂದು ಅರ್ಥ. ತುರ್ತು ಸ್ಪಂದನ ವ್ಯವಸ್ಥೆ ಈ ನಂಬರುಡು ಮಾತಾ ಸೇವೆಲ ಒಂಜೇ ವ್ಯವಸ್ಥೆದಡಿಟ್ಟು ತಿಕ್ಕೊಂಡು ಲಡಾಯಿ ಒಯ್ತಪತ್ತ ಸೂಬೂರ್ನ ನೀರ್ಗುಬೂರ್ನ ಕೇಸ್ ಕಂಡಿದಿನ ಇಂಚಿತಿ ಬಗೆಟ್ 112 ನಂಬರುಗು ಫೋನ್ ಮಲ್ತಂಡ ಅಪಗನೆ ಫೋನ್ ಲೆಪ್ಪುದೆ ತೊನ್ವೇರ. ಪೊಲೀಸರು 510 ನಿಮಿಷದ ಉಲೈ ಜಾಗೆಗೆ ಬರ್ಪೇರ. ದೂರು ಕೊರಿಯರೆ ಸ್ಟೇಷನ್ಗೆ ಪೋವಡೊಂದಿಜ್ಜಿ. ದೂರು ಸ್ವರೂಪದ ಆಧಾರಡು ಆಂಬ್ಯುಲೆನ್ಸ್ ಸೇವೆ ಬೋಡಿತ್ತಂಡ ಬೊಕ್ಕೊಂಜಿ ನಂಬರ್ಗೂ ಫೋನ್ ಮಲ್ಪನ ಅಗತ್ಯೊಪ್ಪುಜಿ. ಲಡಾಯಿ ದೂರು ಆದಿತ್ತಂಡ ಕೆಲವರ ಜಾಗಿಡಿ ತೆರ್ತ ಮಲ್ಪನ ಅವಕಾಶ ಒಪ್ಪುಂಡು. ಪೊಲೀಸ್ ಬೊಕ್ಕ ಆಂಬ್ಯುಲೆನ್ಸ್ ಸೇವೆ ಒಂಜೇ ನಂಬರು ತಿಕ್ಕುನ ಈ ವ್ಯವಸ್ಥೆ ಅನುಷ್ಠಾನ ಆದ 2 ವರ್ಷ ಕರೆಂಡಲ ಪ್ರಚಾರದ ಕೊರತೆಡ್ದಾದರ ಜನಕುಲು ಇಂದೆತ್ತ ಪ್ರಯೋಜನ ಸರಿಯಾದ ಪಡಿ ಹೊಂದಿಜ್ಜರ ಅಂಚಾದಿತ್ತೆ ವಿಶಿಷ್ಟವೈನ ಈ ಯೋಜನೆ ಬಗೆಟ್ ಪೊಲೀಸರ ಜಾಗೃತಿ ಮೂಡ ಹೊಂದುಲ್ಲೇರ. ಈಗೇನಾದ್ರು ಇನ್ಸಿಡೆಂಟ್ ಆಯ್ತು, ಇಲ್ಲ ಏನೋ ಗಲಾಟೆ ಆಯಿತು, ಕಿರಿಕಿರಿ ಆಯಿತು ಅಂತಂದರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಿತ್ತು. ಅಲ್ಲಿ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟು ಪುನಃ ಅವ್ರು ಬಂದು ಇಲ್ಲಿ ಆಕ್ಷನ್ ತಗೋಬೇಕಿತ್ತು. ಬಟ್ ಈಗೇನಪ್ಪ ಅಂದರೆ ಈಗೇನಷ್ಟು ಒಂದೊಂದು ಪ್ರೋಗ್ರಾಮ್ಗೆ ಏನು ಉದ್ದೇಶ ಅಂತಂದರೆ ವಿತಿನ್ 5 to 10 ಮಿನಿಟ್ಸಲ್ಲಿ ಪ್ಲೇಸ್ಗೆ ರೀಚ್ ಆಗಿ ಅಲ್ಲೇ ಮುಗಿಸ್ಬೇಕು ಅಂತ ಸಮಸ್ಯೆ ಇರುತ್ತೆ. ಅದು ಇಲ್ಲೇನು ಗಲಾಟೆ ಆಗ್ತಿರ್ತದೆ, ಯಾರೋ ಹಿಡಿಯೋಕ್ಕೆ ಕೂಡ ಸುಲಭ ಆಗುತ್ತೆ. ಆಮೇಲೆ ಅಲ್ಲೇ ಏನೇ ಸಮಸ್ಯೆ ಇದ್ರೂ ಅಲ್ಲೇ ಪರಿಹರಿಸ್ಬೋದು ಅನ್ನೋದಕ್ಕೋಸ್ಕರ 112 ಅಂತ ಮಾಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ 112 ಫೋನ್ ಮಾಡಿ ನಿಮ್ಮ ಮನೆಯವ್ರಿಗೂ ತಿಳಿಸಿ. ಆಮೇಲೆ ಯಾರು ನಿಮ್ಮ ರಿಲೇಟಿವ್ಸ್ ಇದ್ದರೆ ಅವ್ರಿಗೆ ಹೇಳಿ. ಆಮೇಲೆ ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಏನಂದರೆ ನೀವೆಲ್ಲೋ ವೆಹಿಕಲಲ್ಲೆಲ್ಲ ಹೋಗ್ತಾ ಇರ್ತೀರಿ, ಎಲ್ಲ ಬೆಂಕಿ ಹತ್ಕೊಂಡ್ಬಿಟ್ಟಿರ್ತೀರಿ. ನೀವು ಯಾರಿಗೂ ಹೇಳ್ಬೇಕು ಅಂತ ಇಲ್ಲ, 112 ಫೋನ್ ಮಾಡಿಬಿಟ್ರೆ ಸರ್ ಇಂಥ ಪ್ಲೇಸಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಸರ್ ಅಂತ ಹೇಳಿದ್ರೆ ಅಲ್ಲೇ ತಿಳಿಸ್ಕೊಡ್ತಾರೆ. ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಸೇವಾ ಸಂಘ ಕದ್ರಾ ಕುಡ್ಲದ ನೆಲೆಟ್ ಸುತ್ತಮುತ್ತಲದ ಪರಿಸರದ ಮಾತೆರ್ಲ ಸೇರಿದ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಗುರು ಜಯಂತಿ ಆಚರಣೆದಲ್ಲಿ ಕೊಡು ಇಸೀಸ ಬೊಂಡಾಭಿಷೇಕ ಬಕ ಪೂಜೆ ಮಲ್ಪಾಯರು. ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವರ ಪನ್ಪನ ಸತ್ಯದ ಮಾಮಲ್ಲ ಸಂದೇಶನು ಲೋಕೋಗುಸಾರ್ನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ 151 ವರ್ಷದ ಜನ್ಮದಿನಾಚರಣೆ ಗುರುವಾರ ನಾಡೋರ್ಮೇಡ್ ನಡೆತಂಡ. ಈ ಪೊರ್ತುಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿ ಸೇವಾ ಸಂಘ ಕದ್ರಾ ಕುಡ್ಲದ ನೆಲೆಟ್ ಸುತ್ತಮುತ್ತ ಪರಿಸರದ ಮಾತೆರ್ಲ ಸೇರಿದ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ಈಸೇಸ ಬೊಂಡ ಅಭಿಷೇಕ ಮಹಾಪೂಜೆ ಅಟ್ಟಣೆ ಮಲ್ತದಿತ್ತೇರ. ಕ್ಷೇತ್ರಡು ಪೂಜೆ ಮಲ್ಪನ ಕೃಷ್ಣ ಅಡಿಗಬಕ ರಾಘವೇಂದ್ರ
ರಾಜೇಂದ್ರ ಅಡಿಗ ನಮ್ಮಕುಡ್ಲ ಚಾನೆಲ್ದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೆರ ಸಂಘದ ಪದಾಧಿಕಾರಿಲಿತದ ತುಡಾರ ಬಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನಾಂಡ್ ಕೃಷ್ಣ ಅಡಿಗರ ಕದ್ರ ಮಲ್ಲಿಕಾ ಕಲಾವೃಂದದ ಸುಧಾಕರ ರಾವ್ ಪೇಜವರ ಬೊಕ್ಕ ನಾಟಕ ನಿರ್ದೇಶಕರ ನಿರಂಜನ ಸಾಲಿಯನ್ ಈ ಪುರ್ತುಡು ಪಾತಿರ್ದ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಸಾಧನೆಲೆನ ನೆಂಪು ಮಲ್ತೊಂಡ್ಯರ ಶ್ರೀ ಮಂಜುನಾಥ ಸ್ವಾಮಿಗೆ ಸೇಸಬೊಂಡಾಭಿಷೇಕ ನಡಪಾದ ಪೂಜೆ ಮಲ್ತ್ಯರ ಸಂಘದ ತಾಪಕ ಗುರ್ಕಾರ್ಯರ ದಿನೇಶ್ ರಾಜ್ ಮರ್ಯಾದೆ ಗುರ್ಕಾರ್ಯರ ರಾಘವಕ್ಕೆ ಗುರ್ಕಾರ್ಯರ ರಾಜೇಂದ್ರ ಕುಮಾರ್ ಕಾರ್ಯಂತ್ಯರ ನಿರಂಜನ ಸಾಲಿಯನ್ ಬೊಕ್ಕ ಸದಸ್ಯರ ಅಂಜನೆ ದೇವಸ್ಥಾನ ಆಡಳಿತ ಮಂಡಲದ ಸದಸ್ಯರ ನಿವೇದಿತಾ ಶೆಟ್ಟಿ ಬೊಕ್ಕ ಭಕ್ತರು ಈ ಪುರ್ತುಡಿತ್ಯರ ವೃಂದಾವನಸ್ಥರಾದ ಉಂಜಿ ಜಾತಿಗೆ ಸೇರಿದ ಗುರುವಾರ್ಥ ಜನ್ಮನ ಜಾಯರೇ ಜಂತು ಕರ್ಮಣ ಜಾಯರೇ ಬೀಜ ಮಹಾವೀರ ಅಕ್ಲಕ್ನ ಕೆಲಸದಾದ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ. ಅಂದಿನ ಸಂದರ್ಭವು ಉಭಯವಾಗಿ ದೇವರಾದ ದೈವಾದ ಹುಟ್ಟಿದಾಗ ತನ್ನ ಜಾತಿ ಸಂಕಲನ ನಿರ್ಣಯ ಮಾಡಿಕೊಂಡಾಗ ಅದು ಕಲೆಕಾರನಿಗೆ ಮೆರೆಯುತ್ತ ಅದು ಒಂಜಿ ಜಾತಿಗೆ ಸೀಮಿತ ಆಗಿತ್ತು. ಇಡೀ ಲೋಕಗಳು ಗುರುಗಳು, ಇಡೀ ಲೋಕವು ದೈವ, ಇಡೀ ಲೋಕವು ದೇವರಿದೆ. ಒಡಿಪು ಜಿಲ್ಲೆ ಬ್ರಹ್ಮಾವರ ಹಂಗಾರ ಕಟ್ಟದ ಇಲ್ಲು ಒಂಜೇಟ್ ಸಂತೋಷ್ ಫುಟಾಡು ಪನ್ಪುನಾರು ಒರಿಯೇ ಇತ್ತದ ಕಷ್ಟುಡಿತ್ತಿನಾರಿಗೆ ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ರಕ್ಷಣೆ ಕೊಡ್ತಿರು. ಒಡಿಪು ಜಿಲ್ಲೆ ಬ್ರಹ್ಮಾವರ ಹಂಗಾರ ಕಟ್ಟದ ಇಲ್ಲುವಂಜೇಟ್ ಒರಿಯ ಒರಿ ಉಪ್ಪುನರೆಗೆ ಸಮಾಜ ಸೇವಕರು ನಿತ್ಯಾನಂದ ಒಳಕಾಡು ರಕ್ಷಣೆ ಕೊಡ್ತಾರ. ಹಂಗಾರ ಕಟ್ಟದ 40 ವರ್ಷ ಪ್ರಾಯದ ಸಂತೋಷ್ ಪುಟ್ಟಾಡು ಪನ್ಪನಾರ್ ಇಲ್ಲಡ್ ಒರಿಯೇ ಇತ್ತದ ಊರ್ತಕ್ಲರೆನ ಕಷ್ಟತುದು ಉನಿಯರ ತಿನಿಯರೆ ಕೊರೊಂದಿತ್ತಾರ. ಆರಿಲ್ಲಡ್ ಬೂರ್ದಿತ್ತಿ ನಿಂತು ಇನ್ನ ಊರ್ದಕ್ಲು ಸಮಾಜ ಸೇವಕರು ನಿತ್ಯಾನಂದ ಒಳಕಾಡರಿಗೂ ಫೋನ್ ಮಾಡ್ತಿದಾರ. ಮಾಹಿತಿ ತೆರೆದ ಜಾಗಿಗೆ ಬತ್ತಿನಾರ ಗಂಭೀರ ಸ್ಥಿತಿಟಿತ್ತಿನ ಜವನನ್ನು ಒಡಿಪು ಜಿಲ್ಲಾಸ್ಪತ್ರೆಗೆ ಪಾಡ್ದು ಮನುಷ್ಯತ್ವ ತೋಜಾದಿರ. ಸಂತೋಷ್ ಪುತ್ರಾರ್ಧರೆಗೆ ಸಂಬಂಧದಕ್ಲು ಇತ್ತಂಡ ಜಿಲ್ಲಾಸ್ಪತ್ರೆ ನಿಚಾರ್ಪೆರೆ ನಿತ್ಯಾನಂದ ಒಳಕಾಡು ಮಾಧ್ಯಮಲೆಡ್ ಭಿನ್ನೈತೊಂದೆರ. ಬಂಟರ್ನಯ್ಯನೆ ನಾಡವೇರ್ನ ಮಾತೃ ಸಂಘ ಬೊಕ ಸಿದ್ಧಿ ವಿನಾಯಕ ಪ್ರತಿಷ್ಠಾನದ ನೆಲೆಟ್ ಬಂಟ ಕಲಾ ಸಂಭ್ರಮ ಬಂಟ ಗೊಬ್ಬುಲೆನ ಪಂಥ ಸಾರ್ವಜನಿಕ ಗಣೇಶೋತ್ಸವ ಸೆಪ್ಟೆಂಬರ್ 3 21 ಮುಟ ಅಟ್ಟಣೆ ಆತಂಡ. ಬಂಟೇರ್ನಯ್ಯನೆ ನಾಡವೇರ್ನ ಮಾತೃ ಸಂಘದ ಗುರ್ಕಾರ್ಯರೆ ಸಿದ್ಧಿ ವಿನಾಯಕ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಅಜಿತ್ ಕುಮಾರ್ ರೈ ಮಾಲಾಡಿ ಬುಧಾರ ಕುಡ್ಲಾಡ್ ಸುದ್ದಿ ಕೊಟ್ಟೋಡು ಪಾತಿರ್ದು ಮಾತೃ ಸಂಘ ಪ್ರತಿಷ್ಠಾನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೊಕ್ಕ ದಕ್ಷಿಣ ಕನ್ನಡ ಒಡಿಪು ಕಾಸರಗೋಡು ಜಿಲ್ಲೆಲೆನ ಮಾತಾ ಬಂಟೇರ್ನ ಸಂಘಲೆನ ಜತೆ ಸಿರಿಗಿಡ ಸೆಪ್ಟೆಂಬರ್ 3 21 ಮುಟ ಬಂಟ ಕಲಾ ಸಂಭ್ರಮ ಬಂಟ ಗೊಬ್ಬುಲಿನ ಪಂಥ ಗಣೇಶೋತ್ಸವ ಕುರಲ್ ಪೂಜೆ ಮಲ್ತದ ಕಟ್ಟುನ ಈಚಾರಕೂಟ ಧಾರ್ಮಿಕ ಸಭೆ ಸಾಧಕರಿಗೆ ಸಮ್ಮಾನ ಇಂಚ ತರಾವರಿ ಕಾರ್ಯಕ್ರಮ ದಿವಂದಾಂದು ಪಂಡ್ಯರ. ಸೆಪ್ಟೆಂಬರ್ 3 ಕಿಡಿದಿನ ಬಂಟ ಕಲಾ ಸಂಭ್ರಮ ನಡಪೆರೈತದ. ಮೂಜಿ ಜಿಲ್ಲೆನ 18 ಮುಖ್ಯ ಕೂಟದಕ್ಲು ಪಾಲ್ದಿತ್ತುನ್ವೇರ ಭಾರತ ದರ್ಶನ ಕಾರ್ಯಕ್ರಮ ಉಂಡು. 10 ಕಿಡಿದಿನ ಬಂಟ ಗೊಬ್ಬುದ ಕೂಟ ಅಟ್ಟಣೆ ಮಲ್ದನಂದು ಪಂಡ್ಯರ. ಗಣೇಶೋತ್ಸವ ಸಮಿತಿ ಸಂಚಾಲಕರು ದುಂಬುದ ಮಂತ್ರಿ ಬಿ ನಾಗರಾಜ ಶೆಟ್ಟಿ ಪಾತಿರ್ದು ಸೆಪ್ಟೆಂಬರ್ 15 ಮಧ್ಯಾಹ್ನ 3 ರಾಧಾಕೃಷ್ಣ ದೇವಸ್ಥಾನದ್ದು ಗಣಪತಿ ಮೂರ್ತಿನ ಮೆರವಣಿಗೆಡ ಬಂಡ್ಸ್ ಹಾಸ್ಟೆಲ್ ಓಂಕಾರ ನಗರ ಕನಪುಂಡು 14 ಕಾಂಡೆ ಎನ್ಮೇಕ ಪ್ರತಿಷ್ಠೆ ಆದ ಒರ್ಬೇಕ ಕುರಲ್ ಪಟ್ಟುಂಡು. ಧಾರ್ಮಿಕ ಸಭೆ ಸಾಧಕರಿಗೆ ಸಮ್ಮನ 20 ಕಾಂಡೆ ಒರ್ಬರೇಕ ಧಾರ್ಮಿಕ ಸಮ್ಮನ ಬೇತೆ ಬೇತೆ ಕ್ಷೇತ್ರಲೆಡ ದಿಂಜ ಸೇವೆ ಸಂದಾಯಿನ ಹಿರಿಯ ಬಂಟರಿಗೆ ಸಮ್ಮನ ಸೆಪ್ಟೆಂಬರ್ 21 ಬಯ್ಯ 4 ಗಂಟೆಗೆ ಶೋಭಾಯಾತ್ರೆ ಅಟ್ಟಣೆ ಮಲ್ದಾಂದು ಪಂಡ್ಯರ. ಹೇಮನಾಥ ಶೆಟ್ಟಿ ಕಾವು
ಕೆಎಂ ಶೆಟ್ಟಿ, ರಾಮಮೋಹನ ರೈ, ಸಂಜೀವ ಶೆಟ್ಟಿ ಸಂಪಿಗೆದಡಿ, ರವಿರಾಜ ಶೆಟ್ಟಿ, ಕೃಷ್ಣ ಪ್ರಸಾದ ರೈ ಬಳ್ಳಿಪಾಡಿ, ಡಾಕ್ಟರ್ ಆಶಾ ಜ್ಯೋತಿ ರೈ, ಉದಯ್ ಕುಮಾರ್ ಶೆಟ್ಟಿ, ಸಂಜೀವ ಶೆಟ್ಟಿ, ಸುಧಾಕರ ಪುಂಜ, ಪ್ರೇಮಾನಂದ ಶೆಟ್ಟಿ, ಸುದೇಶ್ ರೈ, ಭಾರತಿ ಜಿ ಶೆಟ್ಟಿ, ಅರುಣ್ ಶೆಟ್ಟಿ, ಉಲ್ಲಾಸ್ ಶೆಟ್ಟಿ ಇಂಚ ಪದಾಧಿಕಾರುలు ಬೇತೆ ಬೇತೆ ಸಮಿತಿಲಿನ ಸಂಚಾಲಕರ ಸುದ್ದಿ ಕೊಟ್ಟಡಿದ್ದಾರೆ. ಈ ವರ್ಷ ಕೆಲವು ವಿಷಯಗಳು ವಿಶೇಷವಾಗಿ ನಡೆಯುತ್ತಿದೆ. ನಡೆಯುವಂಥ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀದೇವರ ಕಾರ್ಯಕ್ರಮಗಳು 3 ದಿವಸ ನಿರಂತರವಾಗಿ ನಡೆಯುತ್ತಿದೆ. 19-18 ತಾರೀಕಿಗೆ ದೇವರ ವಿಗ್ರಹ ಇಲ್ಲಿ ಬಂದಂತ ಆಗಮಿಸಿದ ನಂತರ 19ನೇ ತಾರೀಕಿಗೆ ಪ್ರತಿಷ್ಠೆ, 20ನೇ ತಾರೀಕಿಗೆ ದೈವಿಕ ಕಾರ್ಯಕ್ರಮಗಳು, 20ನೇ ತಾರೀಕಿಗೆ ವಿಸರ್ಜನಾ ಕಾರ್ಯಕ್ರಮ. ಅದರ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ. ಅದಲ್ಲದೆ ಒಂದು 3 ಬೇರೆ ಬೇರೆ ಕ್ರಮಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 3 ಜಿಲ್ಲೆಗಳ ಹಲವಾರು ಕನ್ನಡ ಸಂಘಗಳಿವೆ. ಎಲ್ಲ ಸಂಘಗಳಿಂದ ಹಲವಾರು ತಂಡಗಳಿಗೆ ನೃತ್ಯೋತ್ಸವ ಹಾಗೂ ಸ್ಪೋರ್ಟ್ಸ್ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಅದು 3ನೇ ತಾರೀಕಿಗೆ ನಮಗೆ ಕಲೋತ್ಸವ ನಡೆಯುತ್ತಿದೆ. 10ನೇ ತಾರೀಕಿಗೆ ಸ್ಪೋರ್ಟ್ಸ್, 20ನೇ ತಾರೀಕಿಗೆ 3 ಜಿಲ್ಲೆಗಳ ವಿವಿಧ ದೇವಸ್ಥಾನಗಳ ಆಡಳಿತ ಮಂಡಳಿಗೆ ಸನ್ಮಾನ ಕಾರ್ಯಕ್ರಮ. ಈಗಾಗಲೇ ವಿಶೇಷವೆಂದರೆ ಪ್ರತಿನಿತ್ಯ 2,000ಕ್ಕಿಂತಲೂ ಹೆಚ್ಚು ಜನರು 3 ಜಿಲ್ಲೆಗಳಲ್ಲಿ ದಿನನಿತ್ಯ ಸೇರಿಕೊಂಡು ಈ ವಿವಿಧ ಕಾರ್ಯಕ್ರಮಗಳಿಗೆ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಅದು ಎಲ್ಲರನ್ನು ಒಟ್ಟುಗೂಡಿಸುವಂತೆ ಭಾವನಾತ್ಮಕವಾಗಿ ಮತ್ತು ಎಲ್ಲರನ್ನು ಮನಸ್ಸನ್ನು ಹತ್ತಿರವಾಗುವಂತೆ ಕೆಲಸ ಮಾಡುವಂಥ ಕೆಲಸ ಆಗುತ್ತಿದೆ. ಈ ಬಗ್ಗೆ ನಮ್ಮಲ್ಲಿ ವಿಶೇಷ ವ್ಯಕ್ತಿಯನ್ನು ಕೊಡಲು ಹಲವಾರು ನಮ್ಮ ಮೊದಲಿನ ರೀತಿಯರು ನಾಗರಾಜ ಶೆಟ್ಟಿ ನಮ್ಮ ಗಣೇಶೋತ್ಸವದ ಮೂಲ ಅಂತ ಹೇಳುವ ಈ ಸಾರಿ ಜಿಲ್ಲಾ ಸಂಚಾಲಕರಾಗಿ ಅವರು ತುಂಬ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಉಳ್ಳಾಲ ಮೊಗವೀರಪಟ್ಟಣದ ಮೊಗವೀರ ಸಂಘದ ನೆಲೆಟ್ಟು ಬುಧವಾರ ಸೋಣ ಪುಣ್ಯಮದ ದಿನ ಕಡಲಗ ಪೇರು ಮೈತದ ಕಡಲರಾಜನ ಸುಗಿತೊಂಡೆರ. ಕಡಲಡು ಮೀನು ಪತ್ತಿನಿ ಪಂಡ ಅವು ಮಲ್ಲ ಸಾಸದ ಕೆಲಸ. ಕಡಲ್ದ ಸೆರೆಕ್ಲನ ಅಬ್ಬರ ಜೋರುದ ಗಾಳಿ ಬೀಜುನ ಮರೆಯಲುಡು ಜೂನ್ ಜುಲೈ ಬುಡುಂಡ ಬಾಕಿದ 2-3 ತಿಂಗಳು ಮರೆಯಲದ ಕಷ್ಟ ಎಂದಿನ ಮಾತು ಎದುರಿಸಾದ ಮೀನುಗಾರಿಕೆಡು ಗೆಲ್ಮೆ ಪಡೆಯರೆ ಕಡಲರಾಜನ ಇಂಬುಬೋಡು. ಅಂಚಾದೆ ವರ್ಷಗರ ಮೀನುಗಾರಿಕೆ ಶುರು ಆಯ್ನ ಬೆರಿಕೆ ಸೋನದ ಪುಣ್ಯಮೆದಾನಿ ಕಡಲಿಗೆ ಪೇರು ಮೈತದ ದಾಲ ಕಷ್ಟ ನಷ್ಟ ಒಂದೇ ಮೀನ್ದ ಸಂಪತ್ತು ತಿಕ್ಕೇರೆ ಪ್ರಾರ್ಥನೆ ಮಲ್ಪೇರ. ಉಳ್ಳಾಲ ಮೊಗವೀರಪಟ್ಟಣದ ಮೊಗವೀರ ಸಂಘದ ನೆಲೆಟ್ಟು ಮಾತಾ ಮೀನುಗಾರರು ಒಟ್ಟಾದ ಬುಧವಾರ ಕಡಲಿಗೆ ಪೇರು ಮೈಪೆರೆ ಕಾರ್ಯಕ್ರಮದಿ ಒಂದು ಉಳ್ಳಾಲ ಮೊಗವೀರಪಟ್ಟಣದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನಡು ಪೂಜೆ ಪ್ರಾರ್ಥನೆ ಮಲ್ತದ ಐತ ಕೈತಳ್ಳಿ ಉಪ್ಪುನ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರಡು ಒಟ್ಟಾದ ಭಜನೆ ನಡಪಾದ ಭಜನದೊಟ್ಟಿಗೆ ಕಡಲ ಬರಿಕ ಬತ್ತೆರ ಅವಲು ಭಜನೆ ನಡಪಾದ ಪೂಜೆ ಮಲ್ಪನ ಯಾದವ ಬಂಗೇರ ಬಕ ತಾರನಾಥ ಸುವರ್ಣ ಮೊಗವೀರ ಸಂಘದ ಪದಾಧಿಕಾರುలు ಮೀನುಗಾರರಿದ್ದದ ಪ್ರಾರ್ಥನೆ ನಡಪಾದ ಕಡಲಿಗೆ ಪೇರು ಮೈತೆರ. ಕರ್ಂಬು ತಾರೈಬುಕ ಬೇಟ ಫಲವಸ್ತುಲೇನ ಕಡಲಿಗೆ ಪಾಡ್ದು ಇಂಬು ನಟೊಂಡೆರ. ಮೊಗವೀರ ಸಂಘ ಮೊಗವೀರಪಟ್ಟಣದ ದುಂಬುದ ಗುರುಕಾರ್ಯರ ಸದಾನಂದ ಬಂಗೇರ ಪ್ರಧಾನ ಕಾರ್ಯಂತರ, ದಯಾನಂದ ಬಂಗೇರ ಶ್ರೀ ವಿಠೋಬ ರುಕುಮಾಯಿ ಭಜನಾ ಮಂದಿರದ ಗುರುಕಾರ್ಯರ ಪ್ರಶಾಂತ್ ಬಂಗೇರ, ಶ್ರೀರಾಮ ಭಜನಾ ಮಂದಿರದ ಗುರುಕಾರ್ಯರ ಮಧು ಅಮೀನ್, ಸುಧೀರ್ ಬಂಗೇರ ಪುಂಜೋಲನ ಸಮಿತಿ ಸೇರಿನಂಚ ಬೇತೆ ಬೇತೆ ಸಮಿತಿದಕ್ಲು ಈ ಪೊರ್ತೊಡಿತ್ತೇರ. ಸಮಸ್ಯೆ ಕಷ್ಟ ನಷ್ಟ ದುಃಖದ ರೋಗಿನ ಪರಿಹಾರ ಮಾಡಬಹುದು. ಕಣ್ಣು ಕೈಕಾರದ ಸುಖ ಶಾಂತಿ ನೆಮ್ಮದಿಯನ್ನು ಒದಗಾದಬಹುದು. Let's go.
ಫಲವಸ್ತು ಹಣ್ಣು ಹಂಪಲು ಕಬ್ಬು ಇನ್ನಿತರ ವಸ್ತುಲ ಏನು ಸಮುದ್ರಗಳ ಸೇರ್ದು ಐದಿತ್ತಿನ ಮತ್ಸ್ಯ ಸಂಪತ್ತು ನಮ್ಮ ಮಾಡಬರಡಿ ಬುಡ್ದು ನಮಕ ಮತ್ಸ್ಯ ಸಂಪತ್ತು ತೆಗೆದು ನಮ್ಮ ಜೀವನ ಸುಖಕರವಾದಲ ಆರೋಗ್ಯದಾಯಕವಾದಲ ಉತ್ಪನ್ನಗೊಂಡಿನ ಒಂದು ದೃಷ್ಟಿಡು ನಮ್ಮ ಹಿರಿಯಗಳು ಇಲ್ಲ ದುಮ್ಮದ 8 ವರ್ಷದ ಈ ಒಂದು ಸಮುದ್ರ ಬದಿಯನ್ನು ಅತಿ ವಿಜೃಂಭಣೆಯನ್ನು ಮಂತ್ರದ ಬರಂಗಿಲ್ಲರು ಅದೇ ಪ್ರಕಾರ ನಮ್ಮಲ್ಲ ಅಕಲ್ ಮತ್ತಿನ ಈ ಕಾರ್ಯಕ್ರಮ ನೋಡಿ ಒಂದು ಚ್ಯುತಿ ಬರಂಗಿಲ್ಲ ಗಣಿ ನಮ್ಮಡ ಏತ್ತು ಶಕ್ತಿ ಉಂಡ ಆ ಶಕ್ತಿ ಮೀರಿದ ಆ ಕಾರ್ಯಕ್ರಮ ಹಿರಿದ ದಿನ ನಮ್ಮ ಅತಿ ವಿಜೃಂಭಣೆ ಮತ್ತು ಬರಂಗಿಲ್ಲ 7 ಸಮುದ್ರ 7 ಸಾಗರ ಸಪ್ತ ಸಾಗರ ಈ ಭೂಮಿ ಬಂದು ನಮ್ಮ ಕೆರೆ ಬಂತು ಇಡೀ ಜಗತ್ತಿಡಿ ಒಂಜಿ ಪಾಲು ಭೂಮಿ ಮೂಜಿ ಪಾಲು ಕಡಲು ಅಂಚಾದಿ ಈ ಸಪ್ತ ಸಾಗರ ಬಂಡ ಈ ಕೆಂಪು ಸಮುದ್ರ ಕಪ್ಪು ಸಮುದ್ರ ಮೂರ ಬೇರೆ ಬೇರೆ ಸಮುದ್ರ ಉತ್ತರಿಗಳು ಅದು ಕ್ಷೀರ ಸಾಗರ ಅನ್ನೋದು ಸಮುದ್ರ ಉಂಟು ಆ ಕ್ಷೀರ ಸಾಗರ ಸಮುದ್ರಗಳು ವಿಷ್ಣು ಶೇಷನಾಗಿ ತನ್ನ ಧರ್ಮಪತ್ನಿಯ ಮುಚ್ಚಿನ ಮಹಾಲಕ್ಷ್ಮಿ ವಕ್ಷಸ್ಥಳದ ಇದೆ ಯೋಗಾನ ದುಡುಕುನ ಅವಳಿ ವೈಕುಂಠ ಅವಲಕ್ಕೆ ಪುರಾರು ಸುರತ್ಕಲ್ ಎನ್ಐಟಿಕೆ ತಲ್ಪದ ಪರತ್ ಟೋಲ್ಗೇಟ್ನ ಇಡೀದ ಪೋಡು ಟೋಲ್ಗೇಟ್ನ ಸಜ್ಜಿ ಮಲ್ಪನ ತುನಗ ಸಂಶಯ ಮೂಡೊಂದುಂಡು ಪಿರಸುಂಕದೆಪ್ಪೆರೆ ಬುಡ್ಪುಜ ಅಂದು ಹೋರಾಟ ಸಮಿತಿ ಪಂತಡ ದಕ್ಷಿಣ ಕನ್ನಡ ಜಿಲ್ಲೆದ ಸಾರ್ವಜನಿಕ ಭಾರಿ ಪ್ರತಿಭಟನೆಗೆ ಅಕ್ಕೇರಿಗಾಂಡಲ ಬಗ್ಗಿನ ಕೇಂದ್ರ ರಾಜಮಾರ್ಗ ಇಲಾಖೆ ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ಕಾಸ್ತೆಪ್ಪೋನೆನ್ ಒಂತಾದಿತ್ತಂಡ ಟೋಲ್ಗೇಟ್ ಸಾಧನೆನ ಮಾತದೆಪ್ಪನ ಮಾರ್ಗದ ಗುಂಡಿಲೆನ ಮುಚ್ಚಿನ ಕೆಲಸನು ಜನಕ್ಲನ ಒತ್ತಾಯದ ಮಿತ್ತ ನಡಪಾದಿತ್ತಂಡ ಆಡ ಇತ್ತೆ ಟೋಲ್ಗೇಟ್ ಕೈತಲು ಕಾಮಗಾರಿ ಪಿರ ನಡ್ತೊಂದಿತ್ತದ ಪಿರ ಟೋಲ್ಗೇಟ್ ಸುರು ಅಪ್ಪನ ಪನ್ಪನ ಸಂಶಯವಕ ಪೋಡಿಗೆ ಉಂಡಾತಂಡ ಅಂಚಾದ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿದಕ್ಕಲು ಜಾಕಿಗೆ ಹೋದು ನಿಜ ಸ್ಥಿತಿ ಪಿಂದೊನ್ನ ಪ್ರಯತ್ನ ಮಲ್ತೇರ ದುಂಬುದ ಟೋಲ್ಗೇಟ್ನ ಇಡೀ ದೆಪ್ಪಾದ ಸಂಚಾರ ಪೊರ್ಲುಡು ನಡಪಾದು ಕೊರಡಾಯಿನ ರಾಜಮಾರ್ಗ ಪ್ರಾಧಿಕಾರ ಪರ ಟೋಲ್ಗೇಟ್ನ ಸಜ್ಜ ಮಲ್ಪರ ಪಿತಾಡ್ತಂಡ ಪಿರ ಸಂಕ ವಸೂಲ್ ಮಲ್ಪರ ಅಂದ್ ಸಂಶಯ ಉಂಡಾತಂಡ ಟೋಲ್ ಫ್ಲಾಜೋನು ನನ್ನೆಲ್ಲ ಹೆಜ್ಜೆ ಮಾಡಿದ ಒಟ್ಟಿಗೂ ಸೇರ್ಸಾದ ಜೇರ ಒಂದು ಸಂಶಯಗೂ ಸಾಧ್ಯ ಆತಂಡ ಹೋರಾಟ ಸಮಿತಿದ ಪುರುಷೋತ್ತಮ ಚಿತ್ರಾಪುರ ಮುನೀರ್ ಕಾಟಿಪಳ್ಳ ಬುಕ ಬಾಕಿದಕ್ಲು ಕೇಂದ್ರ ಸರ್ಕಾರದ ಈ ಕ್ರಮಕ್ಕೂ ಏವ್ರತೋಜಾದಿರ ಓವೇ ಕಾರಣುಗ್ಲ ಪಿರ ಸುಂಕ ದೆಪ್ಪರೆ ಬುಡ್ಪುಜ ಪರ ಟೋಲ್ಗೇಟ್ನ ಇಡೀ ದೆಪ್ಪ ಒಡೊಂದು ಪುರುಷೋತ್ತಮ ಚಿತ್ರಾಪುರ ಒತ್ತಾಯ ಮಲ್ದೇರ ಕೆಲವು ವರದಿಗಳು ಬಂದು ಮತ್ತೆ ಆ ಪತ್ರಿಕೆಗಳ ವರದಿ ನೋಡಿ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಓಡಾಟ ನಡೆದ ನಾಗರಿಕರ ಇವತ್ತು ಏನು ಒಂದು ಸಂಶಯ ಏನಂತಂದರೆ ಪುನಃ ಟೋಲ್ ಸಂಗ್ರಹ ಈ ಸುರತ್ಕಲ್ ಭಾಗದಲ್ಲಿ ನಡೆಯುತ್ತಿದೆ ಎಂಬ ಒಂದು ಸಂಶಯ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಟೋಲ್ ಗೇಟ್ ಹೋರಾಟ ಸಮಿತಿಯವರು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಬಹುಶಃ ನೋಡಿ ಇಲ್ಲಿಯ ಅವಶೇಷಗಳನ್ನು ಅವರು ಇಷ್ಟರವರೆಗೆ ತೆರವುಗೊಳಿಸಲಿಲ್ಲ. ಮತ್ತು ಇಲ್ಲಿಯ ರಸ್ತೆ ಕಾಂಕ್ರೀಕರಣದ ಕಾಮಗಾರಿಯನ್ನು ನೋಡಿದಾಗ ಏನು ಇದು ವ್ಯವಸ್ಥೆ ಇದೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಟೋಲ್ ಸಂಗ್ರಹ ಆಗ್ಬೋದು ಅಂತ ಸಾರ್ವಜನಿಕರ ಸಂಶಯ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ. ಬಹುಶಃ ಈ ನಮ್ಮ ಸಮಿತಿಯವರು ಟೋಲ್ ಗೇಟ್ ವಿರೋಧ ಸಮಿತಿ ಎಷ್ಟು ಮಾತ್ರ ಕೂಡ ಪುನಃ ಇಲ್ಲಿ ಟೋಲ್ ಸಂಗ್ರಹ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಮತ್ತು ಇಲ್ಲಿಯ ಏನು ಅವಶೇಷಗಳಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ತೆರವುಗೊಳಿಸಬೇಕು. ಯಾಕಂತ ಹೇಳಿದ್ರೆ ಈಗಾಗಲೇ ಹಲವು ಅಪಘಾತಗಳಾಗಿದೆ. ಕಣ್ಣಾರೆ ಕಾಣುವ ಕಬ್ಬಿನ ನೇತಾಡ್ತಿದೆ, ಅದು ಇವತ್ತು ನಾಳೆ ಅವಘಾತ ಯಾರದ ತಲೆ ಮೇಲೆ ಬೀಳುವುದಂತ ಖಂಡಿತ. ಕುಡ್ಲ ಮಹಾನಗರ ಪಾಲಿಕೆದ 24ನೇ ವಾಯಿದದ ಮೇಯರ್ ಒತ್ತು ಮೇಯರ್ ಬಗ್ಗೆ ಸ್ಥಾಯಿ ಸಮಿತಿಲಿನ ಓಟು ಸೆಪ್ಟೆಂಬರ್ 8 ನಡಪರೆ ಉಂಡೊಂದು ಪಾಲಿಕೆದ ಕಮಿಷನ್ ಪ್ರಕಟಣೆ ತೆರಿಪಾದಿರು. ಸೆಪ್ಟೆಂಬರ್ 8 ಮಧ್ಯಾಹ್ನ 12 ಗಂಟೆಗೆ ಮಹಾನಗರ ಪಾಲಿಕೆದ ಮಂಗಳ ಸಭಾಂಗಣಡು ಮೈಸೂರು ವಿಭಾಗದ ಪ್ರಾದೇಶಿಕ ಕಮಿಷನರ್ ಕಾರ್ಮೆಡ್ ಓಟು ನಡಪರೆ ಉಂಡೊಂದು ಪಾಲಿಕೆ ಕಮಿಷನರ್ ಗೊತ್ತು ಮಲ್ತದೇರ. ಅಷ್ಪಜನ ಸದಸ್ಯರು ಬಿಜೆಪಿಗೆ 44, ಕಾಂಗ್ರೆಸ್ಗೆ 14, ಎಸ್ಟಿಪಿಐಗೆ 2 ಜನ ಸದಸ್ಯರನ್ನ ಬಲ ಉಂಡು. ಈ ಸರ್ತಿ ಮೇಯರ್ ಸ್ಥಾನ ಸಾಮಾನ್ಯ ವರ್ಗ ಒತ್ತು ಮೇಯರ್ ಪರಿಶಿಷ್ಟ ಜಾತಿದ ಪುಂಜಲೆಗಂದು ನಿಘಂಟಾತಂಡ. ಮೇಯರ್ ಪಟ್ಟುಗು ಕೊಡಿಯಾಲ್ ಬಯಲ್ ವಾರ್ಡದ ಸುಧೀರ್ ಶೆಟ್ಟಿ, ಕಣ್ಣೂರು ಒತ್ತು ಮೇಯರ್ ಪಟ್ಟುಗು ಪಣಂಬೂರು ಬೆಂಗರವಾಡದ ಸುನೀತಾ ಸಾಲಿಯನ್ರನ ಪುದರ್ ಕೇಂದ್ರ ಬರೊಂದುಂಡು. ಕರಿನ ಮೂಜಿ ಸಾಲಡು ಕುಡ್ಲ ತೆನಕಾಯಿ ಬೊಕ್ಕ ಬಡಕಾಯಿ ಕ್ಷೇತ್ರದ ಶಾಸಕರ ಅಕ್ಲೆನ ಕ್ಷೇತ್ರ ಸುತ್ತ ಪ್ರಕಾರ ಮೇಯರ್ ಅಭ್ಯರ್ಥಿ ನಿಘಂಟು ಮಲ್ತಿನಂಚ ಸುರೂತ ರಡ್ಡು ಸರ್ತಿ ತೆನಕಾಯಿ ಕ್ಷೇತ್ರದ ದಿವಾಕರ ಪಾಂಡೇಶ್ವರ ಬೊಕ್ಕ ಪ್ರೇಮಾನಂದ ಶೆಟ್ಟಿ, ಮೂಜನೇ ಸಾಲಿಗೆ ಬಡಕಾಯಿ ಕ್ಷೇತ್ರದ ಜಯಾನಂದ ಅಂಚನ್ ಮೇಯರ್ ಆದಿತ್ಯರ. ಈ ಸರ್ತಿ 4ನೇ ಸಾಲಿಗೆ ತೆನಕಾಯಿ ಕ್ಷೇತ್ರದ ಸುಧೀರ್ ಪುದರ್ ಸುದ್ದಿಡುಂಡು. ಮೇಯರ್ ಪಟ್ಟುಗು ಸದಸ್ಯರನ ಅಜಪನಗ ಪೊಂಜೊಲನ ಬಗೆಟ್ ಗುಮ್ಮನ ಕುರ್ಪು ಜರಂದ ಪೊಂಜ ಸದಸ್ಯರನ್ನ ಅಸಮಾಧಾನ ತೋಜಿದಂಡ. ಸೆಪ್ಟೆಂಬರ್ 2 ಶನಿವಾರ ಬೈನರೇಕು ಕುಡ್ಲದ ಪ್ರಭವನುಡು ಗಂಗಾಧರ ಕಿರೋಡಿಯ ನಿರ್ದೇಶನಡು ದೈವದ ಬೂಲ್ಯ ನಾಟಕ ಧರ್ಮಗು ಪ್ರದರ್ಶನ ಮಲ್ಪನೊಂದು ತುಳುನಾಡ ತುಡರ್ ಸಂಸ್ಥೆ ಕುಡ್ಲದ ರಾಧಾಕೃಷ್ಣ ರೈ ನುಳಿಯಾಲ್ ಸುದ್ದಿ ಕುಟ್ಟುಡು ಪಂತೆರ್.
ಕುಡ್ಲದ ತುಳುನಾಡ ಟುಡರ್ ಸಂಸ್ಥೆದ ಸದಸ್ಯರು ರೈನುಳಿಯಲು ಗುಡ್ಲಾಡು ಸುದ್ದಿ ಕುಟ್ಟೋಡು ಪಾತಿರ್ದು 4 ವರ್ಷದ ತಾಪನೆ ಆದ ತುಳುನಾಡದ ಇತಿಹಾಸನು ನಾಟಕ ರೂಪೊಡುಕೊರೊಂದು ಕಲೆ ಸಾಹಿತ್ಯ ಸಂಸ್ಕೃತಿದ ಗೆಲ್ಮೆಗೆ ಪಾಕ ಕಾರ್ಯಕ್ರಮಲೇನು ಕೊರೊಂದು ಬೈದಂಡ ತುಳುನಾಡ ಸಿರಿ ಪನ್ಪನ ಜನಪದ ಕಥೆನ ನಾಟಕ ರೂಪೊಡುಗೊಬ್ಬುದು ತೋಜಾದ ಜನಕ್ಲನ ಮೆಚ್ಚುಗೆ ಪಡೆಯನ ಸಂಸ್ಥೆ ಇತ್ತೆ ಸೆಪ್ಟೆಂಬರ್ 2 ಶನಿವಾರ ಬಯ್ಯ ಐನರೇಕು ಕುಡ್ಲದ ಪುರಭವನೋಡು ಗಂಗಾಧರ ಕಿರೋಡಿಯ ನಿರ್ದೇಶನೋಡು ದೈವದ ಬೂಲ್ಯ ನಾಟಕ ಪ್ರದರ್ಶನ ಮಲ್ಪಂಡು ಒಂದು ಧರ್ಮಗು ಸುರೂತ ಸಾರ್ವಜನಿಕ ಪ್ರದರ್ಶನ ಅಂದ ರಾಧಾಕೃಷ್ಣ ರೈ ಪಂಡ್ಯರ. ತುಳುನಾಡ ತುಡರ್ ಸಂಸ್ಥೆಯು ಸರಿಸುಮಾರು 4 ವರ್ಷಗಳ ಹಿಂದೆ ತುಳು ಭಾಷೆ, ತುಳು ಆಚರಣೆ ಹಾಗೂ ಆರಾಧನಾ ಪದ್ಧತಿಗಳ ಕುರಿತು ಇಂದು ಯಾವ ವಿಷಯಗಳು ತಿಳಿಯದ ಇಂದಿನ ಪೀಳಿಗೆಗೆ ಆ ವಿಷಯಗಳನ್ನು ಒಂದಷ್ಟು ಅರಿವು ಮಾಡಿಸಬೇಕು ಎನ್ನುವ ಉದ್ದೇಶದಿಂದ 4 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಸಂಸ್ಥೆ ತುಳುನಾಡ ತುಡರ್. ಈ ತುಳುನಾಡ ತುಡರ ಸಂಸ್ಥೆಯು ಯಾರು ಪ್ರಸಿದ್ಧ ಸಾಹಿತಿ ವಿಮರ್ಶಕರಿಂದ ಅಥವಾ ತಿಳಿದವರಿಂದ ಪ್ರಾರಂಭವಾದದ್ದಲ್ಲ. ಯುವ ಮನಸ್ಸುಗಳು, ಕೇವಲ ಒಂದು 20ರಿಂದ 22-25 ವರ್ಷದೊಳಗಿನ ಯುವ ಮನಸ್ಸುಗಳು ಸೇರಿಕೊಂಡು ಕಟ್ಟಿದ ತಂಡ. ಇದೀಗ ನಮ್ಮ 5ನೆಯ ಕಲಾಗಾಣಿಕೆಯಾಗಿ ಶ್ರೀಯುತ ಗಂಗಾಧರ ಕಿರೋಡಿಯನ್ರವರ ದೈವದ ಬೂಲ್ಯ ಎಂಬ ಈ ತುಳು ನಾಟಕವನ್ನು ನಮ್ಮದೇ ತಂಡದ ಕಲಾವಿದರು ಪ್ರದರ್ಶಿಸುವುದಕ್ಕೆ ಸಜ್ಜಾಗಿದ್ದೇವೆ. ಈ ಪ್ರದರ್ಶನ ನಾಡಿದ್ದು ಸೆಪ್ಟೆಂಬರ್ 2ರಂದು ಮಂಗಳೂರಿನ ಪುರಭವನದಲ್ಲಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಉಚಿತ ಪ್ರವೇಶದೊಂದಿಗೆ ಪ್ರದರ್ಶನಗೊಳ್ಳಲಿದೆ. ವಿದ್ವಾಂಸರು ಭಾಸ್ಕರ್ ರೈ ಕುಕ್ವಳ್ಳಿ, ತುಳುನಾಡ ತುಡರ್ ಸಂಸ್ಥೆದ ಗುರುಕಾರ್ಯರ ನಯನಾ ಕೋಟ್ಯಾನ್, ಸದಸ್ಯರ ರಾಕೇಶ್ ಶೆಟ್ಟಿ ಸುದ್ದಿ ಕೊಟ್ಟುಡಿತ್ತೇರು. ಬುಧವಾರ ರಕ್ಷಾ ಬಂಧನದ ದಿನ ಆದಿತ್ತಂಡ ಕುಡ್ಲ ಉರ್ವಸ್ಟೋರ್ದ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾನಿಲಯದಕ್ಕೂ ಬೇತೆ ಬೇತೆ ಆಫೀಸ್ ಸಂಘ ಸಂಸ್ಥೆಲಿಗೂ ಪೋದು ರಕ್ಷಾ ಬಂಧನ ಆಚರಣೆ ಮಲ್ತಿರು. ಅಣ್ಣೆ ಮಿಗ್ದಿನ ಸಂಬಂಧನು ನೆನಲಾತಗಟ್ಟಿ ಮಲ್ಪನ ಲೆಕ್ಕೊಡು ವರ್ಷಲ ಸೋನದ ಪುಣ್ಯಮೆದ ದಿನ ರಕ್ಷಾ ಬಂಧನ ಆಚರಣೆ ಮಲ್ಪುವೇರ. ದುಂಬುದ ಕಾಲಡು ಕೊಳಲ ಜೇಪರೆ ಬೀರೆರು ದಂಡು ಕೊನದು ಪೋನಗ ಅಕ್ಲೆನ ಮಿಗ್ದಿ ಅಡ್ಲು ಕೈಕ ರಕ್ಷೆ ಕಟ್ಟದ ಗೆಂದದ ಬಲ ಅಂದ್ ಎಡ್ಡೆಪು ಬಯಕದ ಕಡಪುರನಿತ್ತರಿಗೆ ಒಂದುವೇ ರಕ್ಷಾ ಬಂಧನ ಆದ ಬಡಕಾಯಿ ಬಾರ ತುಡಿತ್ತಿನ ಕಟ್ಟು ತೆನಕಾಯಿ ಬಾರ ತೊಗ್ಲ ಜೈದಂಡ. ಕುಡ್ಲ ಉರ್ವಸ್ಟೋರ್ದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದಕ್ಕೂ ವರ್ಷಲ ಕುಡ್ಲಾಡು ಬೇತೆ ಬೇತೆ ಆಫೀಸ್ ಸಂಘ ಸಂಸ್ಥೆಲೆಗೆ ಹೋದು ಅವಳು ಬೆನ್ಪುನಕ್ಲ ಕೈಕ ರಕ್ಷೆ ರಾಖಿ ಕಟ್ಟದ ಮುಂಡುಗು ಬೊಟ್ಟು ಪಾಡ್ದು ಚೀಪೆ ಕೊಡ್ದು ಎಡ್ಡಿಪ್ಪು ಬೈಕ್ವೇರ. ಬುಧವಾರ ರಕ್ಷಾ ಬಂಧನದ ದಿನ ನಮ್ಮ ಕುಡ್ಲ ಚಾನೆಲ್ ಸಂಸ್ಥೆ ಡಾಕ್ಲು ರಕ್ಷಾ ಬಂಧನ ಆಚರಣೆ ಮಾಡ್ತದ. ಈ ಆಚರಣೆದ ಸಂದೇಶವನ್ನು ಕೊರಿಯರ. ರಕ್ಷಾ ಬಂಧನ, ರಕ್ಷಾನೂ ಇದೆ, ಬಂಧನವೂ ಇದೆ. ಹಾಗಾದರೆ ರಕ್ಷಣೆ ಅಂದ್ರೇನು, ರಕ್ಷಾ ಅಂದ್ರೇನು, ಬಂಧನ ಅಂದ್ರೇನು? ಇವಾಗ ರಕ್ಷಣೆಗೋಸ್ಕರನೇ ಇಷ್ಟೆಲ್ಲ ಹಣವನ್ನು ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಇವಾಗಿನ ಕಾಲದಲ್ಲಿ. ಹಾಗಾದರೆ ನಮಗೆ ಯಾರಿಂದ ರಕ್ಷಣೆ ಬೇಕಾಗಿದೆ? ನಿಜವಾಗ್ಲೂ ಮನುಷ್ಯ ಬಂಧನದಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಒಂದು ರಕ್ಷಾ ಬಂಧನದಲ್ಲಿ ಬಂಧಿತ ಆಗೋದಕ್ಕೆ ಪ್ರತಿಯೊಬ್ಬ ಮಾನವಾತ್ಮರು ಇಷ್ಟಪಡ್ತಾರೆ. ಯಾವಾಗಲೂ ಪ್ರೀತಿಯಿಂದ ಒಂದು ರಾಖಿಯನ್ನು ಕಟ್ಕೊಳ್ತಾರೆ. ಹಾಗಾದರೆ ಇದ್ರ ಉದ್ದೇಶ ಏನು, ಇದ್ರ ಪರ್ಪಸ್ ಏನಾಗಿದೆ? ರಕ್ಷಾ ಮತ್ತು ಬಂಧನ. ಹಾಗಾದರೆ ನಾವು ಪರಮಾತ್ಮನಿಗೆ ಹೇಳ್ತೇವೆ ಸೇವಿಯರ್, ಪ್ರೊಟೆಕ್ಟರ್. ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದ, ಕಾಯೋರು ಕೊಲ್ಲೋರು 100 ಜನ ಇದ್ದರೆ ಸಾಕು, ಕಾಯೋನೊಬ್ಬನೇ ಇದ್ದರೆ ಸಾಕು ಅಂತ ಹೇಳ್ತಾರೆ. ಕೊಲ್ಲೋರು 100 ಜನ ಇದ್ದರೂ ಕಾಯೋನೊಬ್ಬನೇ ಇದ್ದರೆ ಸಾಕು ಅಂತ ಹೇಳ್ತಾರೆ. ಹೇಳೋ ಹಾಗೆ ಹಾಗಾದರೆ ನಮ್ಮನ್ನು ಸದಾ ರಕ್ಷಣೆ ಮಾಡೋರು ಯಾರು? ಈಗ ಮಿಲಿಟ್ರಿಯಲ್ಲಿ ಇರ್ತಾರೆ, ಬಾರ್ಡರಲ್ಲಿ ಇರ್ತಾರೆ, ಅವರನ್ನು ರಕ್ಷಣೆ ಮಾಡೋರು ಇರಬೇಕಲ್ವಾ? ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರೆಷ್ಟೆಲ್ಲ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೂ ರಕ್ಷಣೆ ಬೇಕಾಗಿದೆ. ಹಾಗಾದರೆ ಅಂಥ ಒಂದು ನಿಜವಾದ ರಕ್ಷಣೆ ಕೊಡುವಂಥವ್ರು ಯಾರು ಜಗತ್ತಿಗೆ? ಅದಕ್ಕೆ ಪರಮಾತ್ಮನಿಗೆ ಹೇಳ್ತಾರೆ ರಕ್ಷಕ, ಸಂರಕ್ಷಕ, ನಮ್ಮನ್ನು ಸದಾ ಕಾಯೋನು ಪರಮಾತ್ಮ ಅಂತ ನಮ್ಮ ಮನಸ್ಸಾಕ್ಷಿ ಒಪ್ತದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗೋ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.